ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಪೋಷಣ್ ಅಭಿಯಾನ ಅಡಿಯಲ್ಲಿ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾಸ್ ಪುಸ್ತಕಗಳನ್ನು ಫಲಾನುಭವಿಗಳಿಗೆ ವಿತರಿಸಿದರು. ನಂತರ ಮಾತನಾಡಿದವರು, ನಮ್ಮ ಹಳ್ಳಿಗಳಲ್ಲಿ ಮಾಡುತ್ತಿದ್ದ ಆಗಿನ ಅಡುಗೆಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಕೂಡಿರುತ್ತಿತ್ತು. ಈಗಿನ ಫಾಸ್ಟ್ ಫುಡ್ಗಳ ಮೊರೆ ಹೋಗಿರುವ ನಮ್ಮ ಜನರಲ್ಲಿ ಪೌಷ್ಟಿಕಾಂಶ ಕುಗ್ಗುತ್ತಿದೆ. ಆದ್ದರಿಂದ ಎಲ್ಲರೂ ಆರೋಗ್ಯಕರವಾದ ಉಪಹಾರವನ್ನ ಸೇವಿಸುವ ಮೂಲಕ ಪೌಷ್ಟಿಕಾಂಶವನ್ನು ಹೆಚ್ಚಿಸಿಕೊಳ್ಳಿ. ಗರ್ಭಿಣಿಯರು, ಬಾಣಂತಿಯರು ಹಾಗೂ ಹುಟ್ಟುವ ಮಕ್ಕಳಿಗೆ ಆದಷ್ಟು ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ಕೊಡಿ ಎನ್ನುವುದೇ ಈ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ. ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದ್ದು, ಅದೇ ಕಾರ್ಯಕ್ರಮವನ್ನು ಈಗಿನ ಸರ್ಕಾರ ಪೋಷಣ್ ಅಭಿಯಾನ ಎಂಬ ನೂತನ ಹೆಸರಿನಲ್ಲಿ ಯೋಜನೆ ಜಾರಿಗೊಳಿಸಿದೆ ಎಂದರು. ಕೊರಟಗೆರೆ ಕ್ಷೇತ್ರದ ಜನತೆ ನನ್ನನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ಹಾಗೂ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ ಕೀರ್ತಿ ಕ್ಷೇತ್ರದ ಜನತೆಗಿದ್ದು, ಜನತೆಯ ಋಣ ತೀರಿಸುವ ಜವಾಬ್ದಾರಿ ನನ್ನ ಮೇಲಿದ್ದು, ನಾನು ಹೇಳಿದಂತೆ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಕನಿಷ್ಠ ಪಕ್ಷ ಅವಶ್ಯಕತೆ ಇರುವ ಒಂದು ಕೆಲಸವನ್ನಾದರೂ ಮಾಡಿರುವುದಾಗಿ ತಿಳಿಸಿದ ಅವರು, ಇತಿಹಾಸ ಪ್ರಸಿದ್ಧ ಪಡೆದ ಹಾಗೂ ಬ್ರಿಟನ್ನ ಲಂಡನ್ ಗ್ರಂಥಾಲಯದಲ್ಲಿ ಉಲ್ಲೇಖನವಿರುವ ಹಾಗೂ ಸಾವಿರಾರು ರಾಜರುಗಳು ಆಳ್ವಿಕೆ ಮಾಡಿರುವ ಚನ್ನರಾಯನದುರ್ಗದ ಗ್ರಾಮದಲ್ಲಿ ಪ್ರಸ್ತುತ ಸಿಸಿ ರಸ್ತೆಗೆ 15 ಲಕ್ಷ ಅನುದಾನ ಹಾಗೂ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ದರ ಬೆಟ್ಟ ರಸ್ತೆಯ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಮೂಲಭೂತ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದದಿಂದ ಹೆಚ್ಚಿನ ಅಭಿವೃದ್ಧಿಯ ಯೋಜನೆಯ ಗುರಿ ಹೊಂದಿಸಲಾಗಿದೆ ಎಂದು ತಿಳಿಸಿದ ಅವರು, ತಾಲೂಕಿನ ಗ್ರಾಮೀಣ ಮಕ್ಕಳ ಭವಿಷ್ಯದ ಅಭಿವೃದ್ಧಿಗೆ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡಲು ಸುಸಜ್ಜಿತ 6 ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಈ ಗ್ರಾಮ ಬಹಳ ವಿಶೇಷವಾದಂಥ ಗ್ರಾಮ. ಇಲ್ಲಿ ಬಹಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆಯಿಂದ ರಾಜರುಗಳು ಇಲ್ಲಿ ಆಳಿದ್ದಾರೆ. ಜೊತೆಗೆ ಇಲ್ಲಿ ಮುರಾರಿ ನೆಲೆಸಿದ್ದಾನೆ, ಶ್ರೀಕೃಷ್ಣ. ಬಹಳ ವಿಶೇಷವಾದಂಥ ಗ್ರಾಮ. ನಮ್ಮ ಸ್ನೇಹಿತರು, ನಿಮ್ಮ ಹೆಸರೇನು, ಹನುಮಂತರಾಯಪ್ಪನವ್ರು ಹೇಳಿದರು, ಬ್ರಿಟಿಷ್ನವರ ಲಂಡನ್ ಮ್ಯೂಸಿಯಂನಲ್ಲಿ ಆ ಇತಿಹಾಸದಲ್ಲಿ ಚನ್ನರಾಯನದುರ್ಗದ ಕೋಟೆಯನ್ನು ನಮೂದಿಸಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಪ್ರಾಮುಖ್ಯವಾದಂಥ ಗ್ರಾಮ ಇದು. ಇವತ್ತೇನೋ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆದರೆ ಅವತ್ತಿಗೆ ಬಹಳ ಕೋಟೆ ಮೇಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ರಾಜರುಗಳು ಇದ್ದಂಥ ಗ್ರಾಮ ಇದು ಅಂತ ಹೇಳಿದರೆ ನಂಬಿಕೆನೇ ಬರೋಕ್ಕಾಗೋದಿಲ್ಲ. ಈ ರಾಜರಿದ್ದಾರೆ, ಅಖಂಡ ಅವರಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ಇಂತಹ ಪ್ರಸಿದ್ಧಿ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಈ ಗ್ರಾಮಕ್ಕೆ ಬರೋದಕ್ಕೆ ಒಂದು ಆನಂದ ನಮಗೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ CDP ಅವರು ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಸಹಕರಿಸಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಎರಡನೇದು, ತಾವೆಲ್ಲ ವಿವಿಧ ಅಡಿಗೆ ಊಟಗಳನ್ನು ಮಾಡಿ ನಮ್ಮ ಮುಂದೆ ಇಟ್ಟಿದ್ದೀರ. ನಾನು ಬಂದಾಗ ಕರ್ಕೊಂಡೋಗಿ ತೋರಿಸ್ದಾಗಲೇ ನನಗೆ ಬಾಯಿ ನೀರು ಬಂತು. ನೋಡಿ ಎಷ್ಟು ಚೆನ್ನಾಗಿದೆ ಆ ಚಕ್ಲಿ. ನೋಡಿ, ಪೌಷ್ಟಿಕವಾದಂಥ ಆಹಾರಗಳನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ನಬೇಕು. ವಿಶೇಷವಾಗಿ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು ಅಂತೇಳಿ ಅದಕ್ಕೊಂದು ಯೋಜನೆಯನ್ನು ಮಾಡಿ ಕೊಟ್ಟಿದ್ದಾರೆ. ಇದೇನು ಹೊಸದಲ್ಲ, ಹೊಸ ಯೋಜನೆ ಏನಲ್ಲ ಇದು. ನಾನು ಸಣ್ಣ ಹುಡುಗನಿಂದ ಹಿಡಿದು ನಾವು ಶಾಲೆ ಪ್ರೈಮರಿ ಸ್ಕೂಲ್ಗೆ ಹೋಗುವಾಗಲೂ ಕೂಡ ನಮಗೆಲ್ಲ ಬಿಸ್ಕೆಟ್ ಕೊಡೋರು. ಇದೆಲ್ಲ ನ್ಯೂಟ್ರಿಯೆಂಟ್ ಬಿಸ್ಕೆಟ್ ಅಂತ ಹೇಳಿ ಕೊಡೋರು ನಮಗೆ. ಶಾಲೆಗೆ ಹೋದರೆ ಒಂದು ರೀತಿ ಕ್ಲಾಸಿಗೆ ಬರಲಿ ಅಂತ ಕೊಡೋರೋ ಏನೋ ಗೊತ್ತಿಲ್ಲಪ್ಪ, ಆದರೆ ಕೊಡೋರು.
ಆಗಲಿಂದನೂ ಕಾರ್ಯಕ್ರಮ ಇತ್ತು. ಮಕ್ಕಳಿಗೆ ಇದೇ ಇಲಾಖೆಯಲ್ಲಿ ಆ ಕಾರ್ಯಕ್ರಮ ಇತ್ತು. ಆಯಿತಾ? ಒಂದು ಕುಡಿ ಕೆಳಗಡೆ ಇಳಿದು ಬರುವಾಗಲೂ ಆ ಕಡೆಯಿಂದ ಬರುವಾಗ ಇನ್ನೊಂದು ಗಿಡದಲ್ಲಿ ಒಂದೊಂದು ಕುಡಿ, ಅದನ್ನು ತಗೊಂಡು ಬಂದು ಬೇಯಿಸಿ ಆ ನೀರು ಕುಡಿದು ಸೊಪ್ಪನ್ನು ತಿಂದು 15 ದಿವಸ ನಾವು ಆ ಥರ ಕೆಲಸ ಮಾಡಿದರೆ ಯಾವುದು ಕಾಯಿಲೆ ಇರೋದಿಲ್ವ? ನೋಡಿ ಹೆಂಗಿದೆ, ಸಿಂಪಲ್ ಅಲ್ವಾ ಇದು? ಅದು ನಮ್ಮ ಪೂರ್ವಜರೇ ಕಂಡಿಡ್ಕೊಂಡಿದ್ರು, ನಾವು ಅದನ್ನೆಲ್ಲ ಮರ್ತು ಹೋಗಿದ್ದೇವೆ. ಅದಕ್ಕೋಸ್ಕರ ಇದು ಬಹಳ ಮುಖ್ಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಮಾಡುವಂಥ ಅಡಿಗೆ ಊಟಗಳು ಹೇಗಿರ್ತವೆ, ನಮಗೆ ಅದೆಲ್ಲ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರಗಳು. ದಂಟಿನ ಸೊಪ್ಪು ತಿನ್ನಿರಿ ಅಂತ ಹೇಳೋದು. ಸೊಪ್ಪಿನಲ್ಲಿ ಏನಿದೆ? ಐರನ್ ಕಂಟೆಂಟ್ ಜಾಸ್ತಿ ಇದೆ, ಕಬ್ಬಿಣದ ಅಂಶ ಜಾಸ್ತಿ ಇದೆ. ಅದು ಬೇಕು ನಮಗೆ, ನಮ್ಮ ಶರೀರಕ್ಕೆ ನಾವು ಬೆಳೆಯೋದಕ್ಕೆ ಅದು ಬೇಕಾಗುತ್ತೆ. ಪ್ರೋಟೀನ್ ಬೇಕಾಗುತ್ತೆ. ಪ್ರತಿಯೊಂದು ಕೂಡ ನಮಗೆ ಇಷ್ಟು ಪ್ರಮಾಣದ್ದು ಇರಬೇಕು ಅಂತೇಳಿ ಒಂದು ನಿಯಮ ಇದೆ. ನಮ್ಮ ಶರೀರದಲ್ಲಿ ಏನೇನು ಇರಬೇಕು ಅಂತ ಒಂದು ದೇವರು ನಿಯಮ ಮಾಡಿಬಿಟ್ಟಿದ್ದಾನೆ. ಈಗಾಗಲೇ ನಮ್ಮ ದೊಡ್ಡ ಸಿದ್ದಪ್ಪನವ್ರು ಹೇಳ್ತಾ ಇದ್ರು, 4 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಇವರಿಗೆಲ್ಲ ಅಂತ. 5,000 ರೂಪಾಯಿನಂತೆ 4 ಕೋಟಿ ರೂಪಾಯಿ ನಿಮಗೆಲ್ಲ ಹಂಚಿದ್ದಾರೆ. ಏನಕ್ಕೆ ಹಂಚಿದ್ದಾರೆ? ಸುಮ್ಮನೆ ತಗೊಂಡೋಗಿ ಒಡವೆ ಮಾಡಿಸ್ಕೊಳ್ಳಿ ಅಂತ ಕೊಟ್ಟಾರ? ನಿಮಗೆ ಈ ಸಮಾಜದಲ್ಲಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಆ ಮಕ್ಕಳು ನಿಮ್ಮ ಹತ್ರ ಬರ್ತಾರಲ್ಲ, ಅವರಿಗೆ ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದಿಷ್ಟು ಮಾಹಿತಿಗಳನ್ನು ಕೊಡೋದರ ಮೂಲಕ ಆ ತಂದೆ ತಾಯಿಗಳಿಗಿರ್ಬೋದು, ಪೋಷಕರಿಗಿರ್ಬೋದು, ಅಥವಾ ಶಾಲೆಯಲ್ಲಿರ್ತಕ್ಕಂಥ ಮೇಷ್ಟ್ರುಗಳಿಗಿರ್ಬೋದು, ಅವೆಲ್ಲ ಮಕ್ಕಳಿಗೆ ಒಂದಿಷ್ಟು ಅವರಿಗೆಲ್ಲ ಮಾಹಿತಿ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ನಿಮಗೆ ಆ 5,000 ರೂಪಾಯಿ ಪ್ರೋತ್ಸಾಹಧನವಾಗಿ ಕೊಡ್ತಾ ಇದ್ದಾರೆ. ಆ ಕೆಲಸಗಳನ್ನು ಹೇಳಿದ್ರಿ. ಈಗಾಗಲೇ ನಾನು ಅದಕ್ಕೆ ಸುಮಾರು 15 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದೇನೆ ಬಂದು ಹೋದ ಮೇಲೆ. ಅದರಲ್ಲಿ ರಾಘವೇಂದ್ರ ಮನೆಯಿಂದ ಕೆಂಚಪ್ಪನ ಮನೆವರೆಗೆ CC ರಸ್ತೆ ನಿರ್ಮಾಣ ಅಂತ, ಆ ಬೀದಿ, ಆ ಹೆಸರು ಮನೆಯವ್ರ ಹೆಸರು ಹಾಕಿದ್ದೀವಿ ಅಂತ ನೀವೇನೋ ಅಂದ್ಕೋಬೇಡಿ, ಇದೇನೋ ಅವನ ಹೆಸರು ಹಾಕಿಬಿಟ್ಟವ್ರೆ ನಮ್ದು ಬಿಟ್ಟವ್ರೆ ಅಂತ. ಊರಿನ ಇವ್ರ ಮನೆಯಿಂದ ಅವ್ರ ಮನೆ ತಕ ಅಂದರೆ ತಪ್ಪ? ಅವ್ರ ಮನೆಗೆ ಟಾರ್ ಹಾಕ್ಬಿಡ್ತೀವ? ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದೊಡ್ಡಸಿದ್ದಯ್ಯ, ಕೊರಟಗೆರೆ ಸಿಡಿಪಿಒ ಅಂಬಿಕಾ, ಮೇಲ್ವಿಚಾರಕಿ ನಾಗರತ್ನಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಾದ ಶಾಹಿದಾ ಖಾನಂ, ಲಕ್ಷ್ಮೀಕಾಂತ, ರಾಧಮ್ಮ, ಸಣ್ಣ ಮಸ್ಸಿಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್, ಕೊಡ್ಲಹಳ್ಳಿ ಅಶ್ವಥ್ ನಾರಾಯಣ್, ಪಟ್ಟಣ ಪಂಚಾಯಿತಿ ಸದಸ್ಯ ಎಡಿ ಬಲರಾಮಯ್ಯ, ಕೃಷಿ ಸಹಾಯಕ ನಿರ್ದೇಶಕ ನಾಗರಾಜು, ಟಿಎಚ್ಒ ವಿಜಯಕುಮಾರ್, ಎಇಇ ರವಿಕುಮಾರ್, ಡಾಕ್ಟರ್ ಸಿದ್ದನಗೌಡ, ಸಮಾಜ ಕಲ್ಯಾಣಾಧಿಕಾರಿ ಉಮಾದೇವಿ, ಅನಂತರಾಜು, ಡಾಕ್ಟರ್ ಆತ್ಮರಾಮ್, ಡಾಕ್ಟರ್ ಭವ್ಯ, ಶೈಲಜಮ್ಮ, ಶಿಕ್ಷಕ ಹನುಮಂತರಾಯಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಎಲ್ರಿಗೂ ಕೂಡ ನಮಸ್ಕಾರಗಳನ್ನ, ಶುಭಾಶಯಗಳನ್ನ. ನಮ್ಮೆಲ್ಲರ ಪ್ರೀತಿಯರು, ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥರು ನಮ್ಮೆಲ್ಲ ಪ್ರೀತಿಯ ಅಣ್ಣ ಅಪ್ಪಂಜಿ ಪರಮೇಶ್ವರ. ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಬಿಡಬೇಡ ಸಂಪಣವು, ಬಾಳಿಗದು ಭೂಷಣವು, ಉಡುಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರವು, ದೇಹ ಶೃಂಗಾರವು. ಬಿರುನುಡಿಯ ನುಡಿಬೇಡ, ಪರರೊಡವೆ ಕದಿಬೇಡ,
ಎಲ್ಲರೂ